ಭಿನ್ನ ಸಾಮರ್ಥ್ಯದ ಸಹೋದರನನ್ನ ಕಳೆದುಕೊಂಡ ಯುವಕನೋರ್ವ ತನ್ನ ಜೀವಿತಾವಧಿಯನ್ನ ವಿಶೇಷ ಮಕ್ಕಳ ಪಾಲನೆ ಪೋಷಣೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ಮನೆ ಮಂದಿಯ ಜೊತೆಗೆ ಜನರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಈ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಆಶ್ರಯವನ್ನ ನೀಡಿ ಅವರ ಪಾಲಿಗೆ ಹೊಸ ಸಂತಸ ಕೊಡುವಲ್ಲಿ ಈ ಯುವಕನ ಕೊಡುಗೆ ಅಪಾರ. ಕಳೆದ 5 ವರ್ಷಗಳಿಂದ ಭಿನ್ನ ಸಾಮರ್ಥ್ಯದ ಮಕ್ಕಳು ಹಾಗೂ ಹಿರಿಯರನ್ನ ಸಾಕಿ ಸಲಹುತ್ತಿರುವ ಈ ಯುವಕನ ಅಸಾಧಾರಣ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಯೂ ಕೇಳಿಬರುತ್ತಿದೆ. ಎಲ್ಲವೂ ಸರಿಯಿದ್ದವರನ್ನೇ ನೋಡಿಕೊಳ್ಳಲು ಜನ ಹಿಂದು ಮುಂದು ನೋಡುವ ಈ ಕಾಲದಲ್ಲಿ ಸರಿ ತಪ್ಪು ಎನ್ನುವುದನ್ನ ತಿಳಿಯದಾದ ಭಿನ್ನ ಸಾಮರ್ಥ್ಯದ ಮಕ್ಕಳು ಸಮಾಜ ಹಾಗೂ ಸ್ವಂತ ಜನರೇ ತಾಸ್ತಾರ ಭಾವದಿಂದ ನೋಡುವುದು ಸಾಮಾನ್ಯವಾಗಿದೆ. ಇದೇ ರೀತಿಯ ಮಕ್ಕಳನ್ನ ನೋಡಲು ಸಾಧ್ಯವಿಲ್ಲದೆ ವಿಶೇಷ ಮಕ್ಕಳನ್ನ ಬೀದಿಗೆ ತಳ್ಳುವ ಪ್ರಕ್ರಿಯೆಯು ಸಾಮಾನ್ಯವಾಗಿ ನಡೆಯುತ್ತಿರುತ್ತದೆ. ಇಂತಹ ಮಕ್ಕಳಿಗೆ ಜೀವನ ಶಿಕ್ಷಣವನ್ನ ನೀಡಿ ಸಮಾಜದ ಮುಖ್ಯ ವಾಹಿನಿಗೆ ತರುವ ಪ್ರಾಮಾಣಿಕ ಪ್ರಯತ್ನವೊಂದನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಯುವಕನೋರ್ವ ಕಳೆದ 5 ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದಾರೆ. ಅಣ್ಣಪ್ಪ ಎನ್ನುವ ಈ ಯುವಕ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನ ಹಾಗೂ ಹಿರಿಯರನ್ನ ಸಾಕಿ ಸಲಹುವ ಜವಾಬ್ದಾರಿಯನ್ನ ಹೊತ್ತು ದಿನದ 24 ಗಂಟೆಯೂ ಈ ವಿಶೇಷ ಮಕ್ಕಳ ಜೊತೆಯಲ್ಲಿ ಕಳೆಯುತ್ತಿದ್ದಾರೆ. ಮನೆ ಮಂದಿಗೆ ಹಾಗೂ ಸಮಾಜಕ್ಕೆ ಕೆಲವು ಸಂದರ್ಭದಲ್ಲಿ ಅಪಾಯಕಾರಿಯಾಗಿ ಕಾಡುವ ಈ ಮಕ್ಕಳನ್ನ ಇದೇ ಆಶ್ರಮಕ್ಕೆ ತರಲಾಗುತ್ತಿದ್ದು, ಅಣ್ಣಪ್ಪ ಇಂಥ ಮಕ್ಕಳ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವ ಮೂಲಕ ಈ ಮಕ್ಕಳು ನೆಮ್ಮದಿಯ ಬದುಕುವಂತೆ ನೋಡಿಕೊಳ್ಳುತ್ತಿದ್ದಾರೆ. ಸದ್ಯಕ್ಕೆ 14 ವಿಶೇಷ ಮಕ್ಕಳನ್ನ ನೋಡಿಕೊಳ್ಳುತ್ತಿರುವ ಅಣ್ಣಪ್ಪರ ಸೇವೆಗೆ ಪತ್ನಿಯು ನೆರವಾಗುತ್ತಿದ್ದಾರೆ. ಕಳೆದ ಒಂದು 5 ವರ್ಷದಿಂದ ಬನ್ನೂರಿನ ಬಲಮುರಿ ಗಣಪತಿ ದೇವಸ್ಥಾನದ ಬಳಿ ಒಂದು ಬಾಡಿಗೆ ಮನೆಯಲ್ಲಿ ಈ ಭಿನ್ನ ಸಾಮರ್ಥ್ಯ ಮಕ್ಕಳ ಒಂದು ಆಶ್ರಮವನ್ನು ನಾವು ತೋಡಿಸಿಕೊಂಡಿದ್ದೆವು. ಸ್ವಲ್ಪ ಒಳಗೆ ಆಗಿತ್ತು, ಹಾಗೆ ಸ್ವಲ್ಪ ಜಾಗದ ವ್ಯವಸ್ಥೆ ಕೂಡ ಕಡಿಮೆ ಇತ್ತಲ್ಲಿ. ಇದನ್ನು ಮನಗಂಡು ನಮ್ಮ ಮಾನ್ಯ MLA ಅವರು, AC ಅವರು ಹಾಗೂ ರೋಟರಿಯವರ ಒಂದು ಮುತುವರ್ಜಿಯಿಂದ ಬೀರಮಲೆಯಲ್ಲಿ ಒಂದು ಕಟ್ಟಡವನ್ನು ಒದಗಿಸಿಕೊಟ್ಟಿದ್ದಾರೆ. ಇದರ ದುರಸ್ತಿಯನ್ನು ಎಲ್ಲ ಪುತ್ತೂರಿನ ಎಲ್ಲ ಕ್ಲಬ್ಗಳು ಹಾಗೂ ದಾನಿಗಳ ಒಂದು ಸಹಕಾರದಿಂದ ಈ ಸ್ಥಿತಿಯನ್ನು ಮಾಡಿಸಿಕೊಟ್ಟಿದ್ದಾರೆ. ನಮಗೆ ಬೇಕಾದ ಮಕ್ಕಳಿಗೆ ಬೇಕಾದ ವ್ಯವಸ್ಥೆಯನ್ನು, ಹಾಗೆ ಪುತ್ತೂರಿನ ಸಮಸ್ತ ದಾನಿಗಳ ಒಂದು ಸಹಕಾರ ಇದರಲ್ಲಿ ಮುಖ್ಯವಾಗಿರುತ್ತೆ. ಈ ಮಕ್ಕಳನ್ನು ಅವರ ಮಕ್ಕಳಂತೆ, ಹಾಗೆ ಅವರ ಮನೆಯಲ್ಲಿ ಏನು ಶುಭ ಸಮಾರಂಭಗಳು ನಡೀತವೋ ಆ ಪ್ರಯುಕ್ತ ಹುಡುಗರಿಗೆ ನಮ್ಮ ಮಕ್ಕಳಿಗೆ ಬೇಕಾದ ವ್ಯವಸ್ಥೆಯನ್ನು ಹಾಗೆ ಊಟದ ವ್ಯವಸ್ಥೆಯನ್ನು ಎಲ್ಲವನ್ನು ಕೂಡ ಅವರು ಒದಗಿಸಿಕೊಡ್ತಿದ್ದಾರೆ. ಈಗ ಪ್ರಸ್ತುತ ಒಂದು 14 ಜನ ಇದ್ದಾರೆ, ದೇವರ ಮಕ್ಕಳು ನಮ್ಮಲ್ಲಿದ್ದಾರೆ. ಬೀರಮಲೆ ಬೆಟ್ಟದಲ್ಲಿ ಕಳೆದ 4 ತಿಂಗಳಿಂದ ಈ ಆಶ್ರಮವನ್ನ ನಡೆಸಲಾಗುತ್ತಿದ್ದು, ದಾನಿಗಳು ಎಲ್ಲಾ ರೀತಿಯ ಸಹಾಯವನ್ನ ಮಾಡುತ್ತಿದ್ದಾರೆ. ತಮ್ಮ 2 ಮುದ್ದು ಮಕ್ಕಳ ಜೊತೆಗೆ ವಿಶೇಷ ಮಕ್ಕಳಂತೆ ಸಾಕುತ್ತಿರುವ ಅಣ್ಣಪ್ಪ ದಂಪತಿಗಳು ರಾತ್ರಿ ಹಗಲು ಮಕ್ಕಳಿಗಾಗಿಯೇ ಮುಡಿಪಾಗಿಟ್ಟಿದ್ದಾರೆ. ವಿಶೇಷ ಮಕ್ಕಳ ಲಾಲನೆ ಪಾಲನೆಗೆ ವಿಶೇಷ ಕಾಳಜಿಯ ಅಗತ್ಯವಿದ್ದು, ಈಗಿರುವ ಕಟ್ಟಡದ ಸುತ್ತ ಸರಿಯಾದ ತಡೆಬೇಲೆ ಇಲ್ಲದ ಕಾರಣ ಮಕ್ಕಳು ರಸ್ತೆಯ ಪಕ್ಕ ಹೋಗುತ್ತಿದ್ದು, ಉತ್ತಮ ತಡೆಬೇಲೆಯ ವ್ಯವಸ್ಥೆಗಾಗಿ ದಂಪತಿಗಳು ದಾನಿಗಳ ಸಹಕಾರವನ್ನ ಕೋರುತ್ತಿದ್ದಾರೆ. ಮಕ್ಕಳ ಆರೋಗ್ಯದಲ್ಲಿ ಯಾವ ಸಂದರ್ಭದಲ್ಲೂ ಏರುಪೇರಾಗುವ ಸಾಧ್ಯತೆ ಇದ್ದು, ಈ ಸಂದರ್ಭದಲ್ಲಿ ಮಕ್ಕಳನ್ನ ಆಸ್ಪತ್ರೆಗೆ ಸಾಗಿಸಲು ಒಂದು ವಾಹನದ ಅನಿವಾರ್ಯತೆಯಲ್ಲೂ ಆಶ್ರಮವಿದೆ. ಅಲ್ಲದೆ ಸ್ವಂತ ಕಟ್ಟಡವೊಂದಿದ್ದಲ್ಲಿ ವಿಶೇಷ ಮಕ್ಕಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡಬಹುದಿತ್ತು ಎನ್ನುವ ಅಭಿಲಾಷೆಯನ್ನ ಈ ದಂಪತಿಗಳು ಹೊಂದಿದ್ದಾರೆ. ಮತ್ತು ನನ್ನ ಹಸ್ಬೆಂಡ್ ನೋಡ್ಕೊಳ್ತಿದ್ದೇವೆ. ಹಾಗೆ ನಮಗೆ 2 ಪುಟ್ಟ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ಇಲ್ಲಿ 14 ಮಕ್ಕಳಿದ್ದಾರೆ. ಅವ್ರ ಜೊತೆ ನಂದು 2 ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದ್ದೇವೆ. ಮತ್ತು ಊರಿನವ್ರದ್ದು ಮತ್ತು ಕ್ಲಬ್ ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಿಂದ ಇದು ಬೆಳವಣಿಗೆ ಆಗ್ತಾ ಉಂಟು. ಹಾಗೆ ಮಾಧ್ಯಮದವರೆಲ್ಲ ಹೇಳಿಕೊಳ್ಳೋಣ, ಬೇರೆ ಊರಿನವರಿಗೆಲ್ಲ ಗೊತ್ತಾಗ್ತಾ ಇದೆ ಇಂಥ ಒಂದು ಸಂಸ್ಥೆ ಇಲ್ಲಿ ಇದೆ, ಬೆಳವಣಿಗೆ ಆಗ್ತಾ ಉಂಟು ಅಂತ ಹೇಳಿ. ಏನು ರಿಕ್ವೈರ್ಮೆಂಟ್ ಇದೆ ನಿಮಗೆ? ಮುಖ್ಯವಾಗಿ ನಮ್ಮದೇ ಒಂದು ಸ್ವಂತ ಬಿಲ್ಡಿಂಗ್ ಆಗಬೇಕು ಈ ಶಾಲೆಗೆ. ಈ ಮಕ್ಕಳ ಬೆಳವಣಿಗೆ ಬೇಕಾದರೆ ಒಂದು ಸ್ವಂತ ಬಿಲ್ಡಿಂಗ್ ಬೇಕು. ಹಾಗೆ ಮತ್ತು ಇವರಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಒಂದು ಸ್ವಂತ ವಾಹನದ ಒಂದು ವ್ಯವಸ್ಥೆ ಬೇಕಿತ್ತು. ಹಾಗೆ ಮತ್ತು ಬೇಲಿ ವ್ಯವಸ್ಥೆ ಆಗಬೇಕಿತ್ತು. ಅಂದರೆ ಈಗ ಇರೋದು ಮಾರ್ಗದ ಸೈಡಲ್ಲಿ ಮಾರ್ಗದಿದ್ದೆ ಮಕ್ಕಳ ಹಿಂದೆ ಹೋಗ್ತಾರೆ. ಈಗ ಪ್ರಾಣಿ ನೋಡಿದಾಗ ಅಥವಾ ವೆಹಿಕಲ್ ಯಾವ್ದಾದ್ರು ಬಂದಾಗ ಅದರ ಹಿಂದೆ ಹೋಗ್ತಾರೆ ಮಕ್ಕಳು. ಹಾಗೆ ಒಂದು ಸ್ವಂತ ಬೇಲಿ ಆಗಿದ್ದರೆ ನಮಗೊಂದು ಸ್ವಲ್ಪ ಸೇಫ್ಟಿ ಅಂತ ಹೇಳ್ಬೋದು.
ಎಲ್ಲವೂ ಸರಿಯಿರುವ ಮಕ್ಕಳನ್ನೇ ಸರಿಯಾಗಿ ನೋಡಿಕೊಳ್ಳಲಾಗದ ಪೋಷಕರಿರುವ ಈ ಕಾಲದಲ್ಲಿ ಈ ವಿಶೇಷ ಮಕ್ಕಳನ್ನ ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವ ಅಣ್ಣಪ್ಪ ದಂಪತಿಗಳ ಕಾರ್ಯ ಶ್ಲಾಘನೀಯವಾಗಿದೆ. ಸರ್ಕಾರ ಇಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನ ಕಲ್ಪಿಸುವತ್ತ ಚಿತ್ತ ಹರಿಸಬೇಕಿದೆ. ಅನೀಶ್, V4 ನ್ಯೂಸ್, ಪುತ್ತೂರು. VK Furniture and Electronics, our third mega showroom now at Kallapur, Tokkottu. Purchase wide variety of furnitures, electronics, interiors, furnishing, home appliances, mobiles, laptops, kitchenware, home decorative items and much more. We customize complete home interiors and furniture as per customers' requirement. Best quality products at affordable price. Best price guaranteed. Free home delivery and easy EMI facility available. Our branches: Yeyadi, Tokkottu, Lady Hill.